ಪುರುಷಾರ್ಥಗಳಿಗೆ ನೀನು ಶ್ರೀಕೃಷ್ಣ ಅವನು ಸತ್ಯನಾಮೆ. ಆದರೆ ನನ್ನ ಅಂತಃಕರಣಗಳಿಗೆ ನೀವು ಯಾರೆಂದು ತಿಳಿಯಿತು? ಮಾತಾಡುತ್ತಿದ್ದರಾದ ನಾನು ಪೀಡಿಸಿದೆ. ಆದರೆ ನೀವಿಬ್ಬರು ನನ್ನ ಮನಸ್ಸಿನಲ್ಲಿ ಆಗುವುದರಿಂದ ನಮಗೆ ನಿಮ್ಮಿಂದಲ್ಲದೆ ಬೇರೆ ಅರ್ಥವು ಬರಲಿಲ್ಲ. ನಮ್ಮನ್ನು ಮನವೇ ಹಾಗೆ. ಆದ್ದರಿಂದ ಸ್ವಾಮಿ ನನಗೆ ಮುಕ್ತಿಯನ್ನು ಸೂರ್ಯ ಚಂದ್ರನಿರುವವರೆಗೆ ನನ್ನ ಹೆಸರನ್ನು ಉಳಿಸುವಂತೆ ಅನುಗ್ರಹಿಸಿ. ಸ್ವಾಮಿ ಆ ಸೂರ್ಯ ಚಂದ್ರನಿರುವವರೆಗೆ ನನ್ನ ಹೆಸರನ್ನು ಉಳಿಸುವಂತೆ ಯಾವಾಗ ನಿಮ್ಮ ಮನತನವನ್ನು ನೋಡಿದೆನೋ ಆಗ ನನ್ನ ತನವೆಲ್ಲವೂ ಕಳೆದು ಹೋಯಿತು. ಆದ್ದರಿಂದ ನನ್ನ ಒಂದು ಕೊನೆಯ ಆಸೆಯನ್ನು ಕೇಳುತ್ತಾ ಇದ್ದೇನೆ. ಆ ಸೂರ್ಯ ಚಂದ್ರನಿರುವವರೆಗೆ ನನ್ನ ಹೆಸರನ್ನು ಉಳಿಸುವಂತೆ ದೇವ ಅನುಗ್ರಹಿಸು. ಸ್ವಾಮಿ ಆದ್ದರಿಂದ ಮರುದಿವಸ ಅಂದರೆ ಚತುರ್ದಶಿಯ ದಿವಸ ನರಕ ಚತುರ್ದಶಿ ಎಂಬುದಾಗಿ ಲೋಕದಲ್ಲೆಲ್ಲ ನಿನ್ನ ಹೆಸರಿನಿಂದಲೇ ಉಂಟಾಡಲು. ಈ ದಿವಸ ಯಾರು ತೈಲಾಭ್ಯಂಜನವನ್ನು ಮಾಡಿ ಸೂತರಾಗುತ್ತಾರೋ ಅವರಿಗೆಲ್ಲ ಭಗವಂತನ ಸನ್ಮಂಗಳವನ್ನು ಉಂಟು ಮಾಡಲಿ. ಇದು ಬೆಳಕಿನ ಹಬ್ಬ ಎಂಬುದಾಗಿ ಪ್ರಸಿದ್ಧಿಗೆ ಬರಲಿ. ಆಕೆ ಮೋಕ್ಷ ಅಲ್ಲವೇ? ನನಗೆ ಮೋಕ್ಷವನ್ನು ಕಂಡು ಮಕ್ಕಳು ತಂದೆ ತಾಯಿಯೊಂದಿಗೆ ಬೆಳೆಯಬೇಕು. ಅದುವೇ कृष्णाय वासुदेवाय